ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಮತ್ತು ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಧಿಕಾರಿ ಬಳಗದವ್ರಿಗೂ ಈ ಒಂದು ಕರಾವಳಿ ಉತ್ಸವದ ಬಗ್ಗೆ ನಾವು ಆಯೋಜಿಸಿರುವ ಪತ್ರಿಕಾ ಸಭೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಮತ್ತೊಮ್ಮೆ ಮೊದಲನೇದಾಗಿ ವೆರಿ ಬ್ರೀಫಾಗಿ ಈ ಸರಿ ನಮ್ಮ ಕರಾವಳಿ ಉತ್ಸವದ ಬಗ್ಗೆ ನಮ್ಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಎಲ್ಲ ನಮ್ಮ ಇಲಾಖೆಗಳಿಂದ, ಸರ್ಕಾರಿ ಇಲಾಖೆಗಳಿಂದ ಇದುವರೆಗೂ ತೆಗೆದುಕೊಂಡಿರುವ ಕ್ರಮ ಮತ್ತು ನಿರ್ಧಾರಗಳ ಬಗ್ಗೆ ತಮಗೆ ಒಂದು ಸರಿ ಬ್ರೀಫಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಅದ್ರ ಬಗ್ಗೆ ಕೆಲವೊಂದು ಇನ್ನೂ ನಿರ್ಧಾರ ತಗೊಂಡಿಲ್ಲ, ಅದಕ್ಕೆ ತಮ್ಮ ಸಲಹೆ ಸೂಚನೆಗಳು ಕೂಡ ತಾವು ಕೊನೆಯದಾಗಿ ಹೇಳ್ಬೋದು. ನಂತರ ಹೇಗೆ ಯಾವ ರೀತಿ ಆಗುತ್ತೆ, ಇನ್ನೂ ಒಂದೂವರೆ ತಿಂಗಳು ಕರಾವಳಿ ಉತ್ಸವದಲ್ಲಿ ಯಾವ್ಯಾವ ಇಲಾಖೆಯ ಏನೇನು ಹೇಗೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರ ಒಂದು ನಮ್ಮ ಒಂದು ಸೂಚನೆ ಮೇರೆಗೆ ಅವರು ಏನೇನು ಯಾವ್ಯಾವ ರೀತಿ ಕಾರ್ಯಪ್ರವೃತ್ತರಾಗಿರ್ತಾರೆ ಅನ್ನೋದು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ಮಾಧ್ಯಮ ಮಿತ್ರರಲ್ಲಿ ಎಲ್ಲ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ಭಾಳಷ್ಟು ವರ್ಷಗಳಿಂದ ತಾವು ನೋಡ್ತಾ ಇದ್ದೀರಿ, ಎಷ್ಟೊಂದು ಸಲಹೆ ಸೂಚನೆಗಳೆಲ್ಲ ಆಗಲೇ ಕೊಟ್ಟಿದ್ದೀರಿ. ಶ್ರೀನಿವಾಸ್ ಅವರು ಕೊಟ್ಟಿದ್ದಾರೆ ಮತ್ತು ಬೇರೆಯವರೆಲ್ಲ ನನಗೆಲ್ಲ ಮೆಸೇಜ್ ಮಾಡಿದ್ದೀರಿ, ಯಾವ ರೀತಿ ಮಾಡಬಹುದು ಅಥವಾ ಯಾವ ರೀತಿ ಮಾಡಿದ್ರೆ ಇನ್ನೂ ಚೆನ್ನಾಗಾಗುತ್ತೆ ಅಂತ. ಬಹಳಷ್ಟು ಇನ್ನೂ ನಿರ್ಧಾರದ ಹಂತದಲ್ಲೇ ಇದೆ. ತಮ್ಮ ಸಲಹೆ ಸೂಚನೆಗಳನ್ನು ಕೂಡ ಇವಾಗಲೂ ನಮಗೆ ಹೇಳ್ಬೋದು, ಇದನ್ನು ಇನ್ಕಲ್ಕೇಟ್ ಮಾಡೋದಕ್ಕೂ ನಮಗೆ ಅವಕಾಶ ಸಿಗುತ್ತೆ. ಆ್ಯಂಡ್ ನಿಮಗೇನು ನಾವು ಇವಾಗ ಕೊಟ್ಟಿದ್ದೀವಿ ಅದು ಇವತ್ತಿನವರೆಗೂ ಆಗಿರುವಂಥ ನಿರ್ಧಾರದ ಒಂದು ಪ್ರತಿ. ಸ್ವಲ್ಪ ಚೇಂಜಸ್ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಆಗ್ಬೋದು, ಬಟ್ ಪ್ರತಿ ಸರಿನೂ ಚೇಂಜಸ್ ಏನಾದರೂ ಆದರೆ ಎಲ್ಲರಿಗೂ ಕೂಡ ಖಾದರ್ ಅವರು, ಇನ್ಫಾರ್ಮೇಷನ್ ಆಫೀಸರ್ ಖಾದರ್ ಅವ್ರ ಮೂಲಕ ತಮ್ಮೆಲ್ಲರಿಗೂ ತಲುಪಿಸ್ತೀವಿ. ಸೊ ಮೊದಲನೇದಾಗಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸಾಂಸ್ಕೃತಿಕ, ಕ್ರೀಡಾ ಮತ್ತು ಮನರಂಜನಾ ಚಟುವಟಿಕೆಗಳ ಸಮಾಗಮವಾದ ನಮ್ಮ ಕರಾವಳಿ ಉತ್ಸವ 2025-26 ಇದನ್ನು ಆಯೋಜಿಸಲು ಇವಾಗ ನಾವೆಲ್ಲ ಸಜ್ಜಾಗಿದ್ದೀವಿ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಆಲ್ಮೋಸ್ಟ್ 3 ತಿಂಗಳಿಂದ ನಾವು ಈ ಒಂದು ಉತ್ಸವದ ಬಗ್ಗೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಭಾಳಷ್ಟು ಒಂದು ನಮ್ಮ ಹಂತದಲ್ಲೇ ಸಭೆಗಳಾಗಿದೆ. ಕೆಲವೊಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನ ಆಯೋಜಿಸಿರುವಂಥ ನಮ್ಮ ಕೆಲವರ ಆಸಕ್ತರ ಜೊತೆ ಆಗಿದೆ, ನಮ್ಮ ಅಧಿಕಾರಿಗಳ ಜೊತೆ ಆಗಿದೆ, ಮತ್ತು ಭಾಳಷ್ಟು ಬೇರೆ ಬೇರೆ ಜಿಲ್ಲೆಯಲ್ಲಿ ಯಾವ ರೀತಿ ನಡೆದಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮ NGOs ಮತ್ತು ಇಲ್ಲೆಲ್ಲ ಬೋನಾಫೈಡಲ್ಲಿ, ಅಂದರೆ ಯಾವುದೇ ಒಂದು ಆಕ್ಷೇಪಣೆ ಅಥವಾ ಏನೋ ಒಂದು ಇದನ್ನು ತೊಗೊಂಡಲ್ಲೇ ಸ್ವಯಂ ಪ್ರೇರಿತವಾಗಿ ಕೆಲಸ ಮಾಡುವಂಥ ಎಲ್ಲ ಒಂದು ಕರಾವಳಿ ಉತ್ಸವದ ಕುಟುಂಬದ ಒಂದು ಜೊತೆನೂ ಕೂಡ ಭಾಳಷ್ಟು ಸಮಾಲೋಚನೆ ಆಗಿದೆ. ಆ ಒಂದು ಸಮಾಲೋಚನೆ ಮತ್ತು ಎಲ್ಲ ಒಂದು ಸಭೆಗಳ ನಂತರ ನಾವು ನಿರ್ಧಾರ ಮಾಡಿದ್ದು ಒಂದು ಬಹುತೇಕ ಯಾವಾಗಲೂ ನಮಗೆ ಬರ್ತಾ ಇದ್ದಿದ್ದು ಅಂತ ಹೇಳಿದ್ರೆ, ಕರಾವಳಿ ಉತ್ಸವನ 1 ತಿಂಗಳು, 1.5 ತಿಂಗಳು, 2 ತಿಂಗಳು ಮಾಡ್ತೀರಿ, ಬರೀ ವೀಕೆಂಡ್ಸ್ ಮಾತ್ರ ಜನ ಬರ್ತಾರೆ, ನಾರ್ಮಲ್ ಟೈಮಲ್ಲಿ ಸ್ವಲ್ಪ ಜನ ಬರೋದು ಕಡಿಮೆ ಆಗ್ತದೆ, ಇದಕ್ಕೇನಾದರೂ ಮಾಡಬೇಕು ಅಂಥೇಳಿ. ಸೊ ಅದಕ್ಕೆ ನಾವೇನು ಇದು ಮಾಡಿದ್ದು, ಕರಾವಳಿ ಉತ್ಸವನ 20/12/2025 ಒಂದು ಉದ್ಘಾಟನೆನ ನಾವು ಹಮ್ಮಿಕೊಂಡಿದ್ದೀವಿ. ದಿನಾಂಕ 20/12/2025 ಮತ್ತು ಅದು 4/1/2026 ತನಕ. ಸೊ ಒಫಿಷಿಯಲಿ ಒಂದು 15-16 ದಿನಗಳ ತನಕ ಕರಾವಳಿ ಉತ್ಸವ ಅಂತ ನಾವು ಒಫಿಷಿಯಲಿ ಮಾಡಿ, ನಂತರ ಇನ್ನೂ 1 ತಿಂಗಳು ಬೇರೆ ಬೇರೆ ಏನು ಚಟುವಟಿಕೆಗಳಿದೆ ಅದನ್ನು ಕರಾವಳಿ ಉತ್ಸವದ ಎಕ್ಸ್ಟೆನ್ಷನ್, ಅಂದರೆ ಮುಂದಿನ ಭಾಗ ಸೇಮ್ ಕರಾವಳಿ ಉತ್ಸವ ಅಡಿಲೇ ಆಗುವಂಥ ಬೇರೆ ಬೇರೆ ಚಟುವಟಿಕೆಗಳನ್ನ ಕರಾವಳಿ ಉತ್ಸವದ ಅಂಗವಾಗಿ ಅಂತ ತಂದು, ಬರೀ ವೀಕೆಂಡ್ಸ್ ಮಾತ್ರ ಈ ಇದರಲ್ಲಿ ಏನೈತೆ ಅದನ್ನು ಕರಾವಳಿ ಉತ್ಸವದ ಅಡಿಯಲ್ಲಿ ತಂದು ಬೇರೆ ನಾರ್ಮಲ್ ದಿನದಲ್ಲಿ ಏನು ನಮ್ಮ ಈ ಕರಾವಳಿ ಮೈದಾನದಲ್ಲಿ ನಡೆಯುವಂಥ ಫುಡ್ ಫೇರ್ ಆಗಲಿ, ಬೇರೆ ಇದಾಗಲಿ, ಈ ಥರ ಒಂದು ಕಾರ್ಯಕ್ರಮದೊಳಗೆ ನಾವು ಅದನ್ನು ಇನ್ಕ್ಲೂಡ್ ಮಾಡಿಬಿಟ್ಟು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.